ನೋಡಿ ಇವಳ ಅಂತೆ ಎಂಚ ಫೇಸ್ ಪ್ಯಾಕ್ ಹಾಕಿದ ನಂತರ ನನ್ನ ಮಗಳು ನನ್ನ ಕೈಗೆ ಬರ್ತಾ ಇಲ್ಲ ನೋಡಿ. ಲಚ್ಚು ಬಾ ಬಾ ನೋಡಿ ನನ್ನ ಕೈಗೆ ಬರ್ತಿಲ್ಲ ಲಚ್ಚು. ಇಂದಿನ ಕವಿತನಿಗೆ ಇಂದಿನ ಕವಿತಾ ತುಂಬಾ ವ್ಯತ್ಯಾಸ. ಎಂತ ವ್ಯತ್ಯಾಸ ಸರ್? ಒಂದು ಮಗುವಾಗಿ ಜವಾಬ್ದಾರಿಯುತ ಒಂದು ತಾಯಿಯಾಗಿ ಒಂದು ಒಳ್ಳೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ತುಂಬ ದಿನಗಳ ನಂತರ ವ್ಲಾಗ್ ಮಾಡ್ತಿದ್ದೇನೆ. 2 ದಿನ ಆಯಿತು ವ್ಲಾಗ್ ಹಾಕದೆ. ಸೊ ಇವತ್ತು ರಜೆ ಮಾಡಿದ್ದೇನೆ, ಯಾಕಂತ ಹೇಳಿದ್ರೆ ಒಂದು ಮದುವೆಗೆ ಹೋಗ್ಲಿಕ್ಕೆ ಉಂಟು, ಹಾಗಾಗಿ ರಜೆ ಮಾಡಿದ್ದೆ. ಹಾಗಾಗಿ ಯಾಕೆ ವ್ಲಾಗ್ ಮಾಡಬಾರ್ದು ಅಂತ ಹೇಳಿ ಇವತ್ತು ವ್ಲಾಗ್ ಮಾಡ್ತಿದ್ದೇನೆ. ಮೊಬೈಲನ್ನು 1-2-3 ಸಲ ರೀಸ್ಟಾರ್ಟ್ ಕೊಟ್ಟು ವ್ಲಾಗ್ ಮಾಡ್ತಾ ಇದ್ದೇನೆ. ನನ್ನ ಮಗಳಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದಾಳೆ ನೋಡಿ, ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ ನೋಡಿ ನಮ್ಮ ವಿಘ್ನೇಶ್ ಅಣ್ಣ ಬಂದ್ರು. ಲಚ್ಚು ಲಚ್ಚು ಹಾಯ್ ಮಗ, ಹಾಯ್ ಹಾಯ್. ನಮಗೆ ಕಟ್ಟದ ಗೋಳಿಯ ಪದಾರ್ಥ ತಂದ್ರು ವಿಘ್ನೇಶ್ ಅಣ್ಣ. ನೋಡಿ ಕಟ್ಟದ ಗೋಳಿ ಪದಾರ್ಥ ತಂದಿದ್ದಾರೆ, ತೋರಿಸ್ತೇನೆ. ನನ್ನ ದೊಡ್ಡ ಕೊಟ್ಟು ಕಳಿಸಿದಲ್ಲ ನೋಡಿ ನೋಡಿ, ಕಟ್ಟದ ಕೋಳಿ ಪದಾರ್ಥ ತಂದಿದ್ದಾರೆ. ಲಚ್ಚು ಇವಳು ನೋಡಿ, ನೋಡುವಾಗಲೇ ಆಸಕ್ತಿ ಉಂಟು. ಈಗ ರಪ್ಪ ಟೇಸ್ಟ್ ಮಾಡಬೇಕು ನೋಡಿ ಇವಳ ಅಂತೆ ಎಂಚ ಗೈಸ್, ನಿನ್ನೆ ವಿಡಿಯೋ ನೋಡಿರ್ಬೋದು. ಸೊ ಅವತ್ತೇ ವಿಡಿಯೋ ಮಾಡ್ತಾ ಇರೋದು. ಇದು ಫೇಸ್ ಪ್ಯಾಕ್ ಹಾಕಿದ್ದೆ ಅಲ್ವಾ. ಸೊ ಫೇಸ್ ಪ್ಯಾಕ್ ಹಾಕಿದ ನಂತರ ನನ್ನ ಮಗಳು ನನ್ನ ಕೈಗೆ ಬರ್ತಾ ಇಲ್ಲ ನೋಡಿ, ಹೆದರ್ತಿದ್ದಾಳೆ. ಲಚ್ಚು ಲಚ್ಚು ಹಾಯ್ ಮಗೆ, ಬರುದೇ ಇಲ್ಲ. ಅಮ್ಮನ ನೋಡಿ ಗೊಂಗ ಅಂತಾಗಿದ ಅಂತ ಒಣಗ್ತಾ ಬಂತು ಆಲ್ಮೋಸ್ಟ್. ಇನ್ನು ವಿಡಿಯೋ ಕಂಟಿನ್ಯೂ ಮಾಡ್ಲಿಕ್ಕುಂಟು. ಬಾಯ್ ಬಾಯ್, ಮತ್ತೆ ಸಿಗುವ. ಲಚ್ಚು ಬಾ ಬಾ ನೋಡಿ ನನ್ನ ಕೈಗೆ ಬರ್ತಿಲ್ಲ ಲಚ್ಚು. ಬಲಿಮ್ಮ ಬಾ ಬಾ. ಒಬ್ಬು ಹೆದ್ರಿ ಕೂತಿದ್ದಾಳೆ ನನ್ನ ನೋಡಿ ಮಗಳು. ಅಮ್ಮ 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 ಹೋ ಬನ್ನಿ ಹೋ ಬಾ. ಬಾಬನಿ ಬಾಬನಪ್ಪ ಪಳ್ಳಿ ಹೋ ಬನ್ನಿ. ಇದಾದ ನಂತರ ನನ್ನ ಹಸ್ಬೆಂಡ್ನ ಫ್ರೆಂಡ್ ರಮೇಶ್ ಅಂತ, ಸೊ ಅವರ ಮ್ಯಾರೇಜ್ ಇತ್ತು. ಆ ಮ್ಯಾರೇಜ್ ಫಂಕ್ಷನ್ಗೆ ಹೋಗಿದ್ವಿ. ಸೊ ನಾನು, ನನ್ನ ಅಮ್ಮ, ಅತ್ತೆ, ಗಂಡ ಮತ್ತು ಮಗು, ಸೊ ಇಷ್ಟು ಜನ ಹೋಗಿದ್ವಿ. ಸೊ ಅಲ್ಲಿ ಕೂಡ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿಕೊಂಡು, ಮಗಳ ಜೊತೆ ಆಟ ಆಡಿಕೊಂಡು, ಹಸ್ಬೆಂಡ್ ಜೊತೆ ಮಾತಾಡಿಕೊಂಡು, ಸೊ ಮತ್ತೆ ನಾವು ವಾಪಸ್ ಮನೆಗೆ ಬಂದಿರೋದು. ಇಲ್ಲಿ ನೋಡಿ, ಲಚ್ಚಿಗೆ ಐಸ್ ಕ್ರೀಮ್ ಬೇಕಂತೆ. ಅವಳಿಗೆ ಐಸ್ ಕ್ರೀಮ್ ಅಂದರೆ ಆಯಿತು, ಊಟ ಬೇಕಾದರೂ ತಿನ್ನಲ್ಲ. ಐಸ್ ಕ್ರೀಮ್ ಎಷ್ಟಿದ್ರು ಕೂಡ ಅಂತ ಮಾಡ್ಕೊಂಡು ಇರ್ತಾಳೆ. ಸೊ ಹಾಗಾಗಿ ಹಸ್ಬೆಂಡ್ ತುಂಬ ಬ್ಯುಸಿ. ನೋಡಿ ಮದುವೆ ನೋಡಿ.
ಬಚ್ಚು ಅದಾದ ನಂತರ ನಾವು ಸಂಜೆ ಅಂದರೆ ರಾತ್ರಿ ಆಗಿತ್ತು, ಆಲ್ಮೋಸ್ಟ್ 10 ಗಂಟೆ ಆಗಿತ್ತು. ಸಾದಿಗುಕ್ಕು ಜಾತ್ರೆ. ಸೊ ಅದಕ್ಕೆ ನಾಟಕ ಇತ್ತು, ದೇವದಾಸ್ ಕಾಪಿಕರ್ ಸರ್ ಇತ್ತು. ಸೊ ಹಾಗಾಗಿ ಹೋಗಿದ್ದೆ. ನನಗೆ ಸರ್ ಸಿಕ್ಕಿದ್ರು. ನೋಡಿ ಏನ್ ಮಾತಾಡ್ತಾರೆ ನೋಡಿ. ನಮಗೆ ಸಂತೆ ಸಿಕ್ಕಿದೆ. ಸಂತೆ ಸಿಕ್ಕಿದ ಎಂತ ಅದು ದೇವದಾಸ್ ಕಾಪಿಕರ್ ರಂಗಭೂಮಿಯಲ್ಲಿ ನನ್ನ ಫೇವ್ರೆಟ್ ಆಕ್ಟರ್ ದೇವದಾಸ್ ಕಾಪಿಕರ್ ಸರ್ ಸಿಕ್ಕಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು, ತುಂಬಾ ಮಾತುಕತೆ ಆಯ್ತು. ಸೊ ಹಾಗಾಗಿ ಒಂದು ವಿಡಿಯೋ ಮಾಡ್ತಿದ್ದೇನೆ ಸರ್. ನಿಮ್ಮದೊಂದು ವಿಶಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ. ಯಾವ್ದಾ ಚಾನಲ್ ಯಾವಾಗಲೂ ನೋಡ್ತಾ ಇದ್ದೇನೆ ನಾನು. ಖುಷಿ ಆಗ್ತದೆ. ಮತ್ತೆ ತಾರದನ್ನು ಸಣ್ಣ ಅಂತ ಖುಷಿ ಆಯ್ತು ಸರ್ ನಿಮ್ಮ ಹತ್ರ ಮಾತಾಡಿ. ತುಂಬಾ ಖುಷಿ ಆಯ್ತು. ತುಂಬಾ ದಿನಗಳ ನಂತರ 1 ವರ್ಷ ಆಯ್ತಾ ಅಂತ ಆಲ್ಮೋಸ್ಟ್ 1 ವರ್ಷ ಆಯ್ತು. 1 ವರ್ಷದಿಂದ ಫೆಬ್ರವರಿಯಲ್ಲಿ ಸಿಕ್ಕಿದ್ದು ನಾಟಕ. ಇವತ್ತು ಪುದರ್ದು ಇತ್ತೀಚೆಗೆ ಬಂದಿದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕವಿತನಿಗೆ ಇಂದಿನ ಕವಿತಾ ತುಂಬಾ ವ್ಯತ್ಯಾಸ. ಎಂತ ವ್ಯತ್ಯಾಸ ಸರ್? ಒಂದು ಮಗುವಾಗಿ ಜವಾಬ್ದಾರಿಯುತ ಒಂದು ತಾಯಿಯಾಗಿ ಒಂದು ಒಳ್ಳೆಯ ಗಂಡನನ್ನು ಪಡೆದು ಬಹಳ ಖುಷಿಯಲ್ಲಿರುವ ಹುಡುಗಿ, ಹೆಂಗಸು ಮೊದಲು ಅಲ್ಲಿ ಚಾನಲ್ ನಲ್ಲಿರುವ ಹುಡುಗಿ ಆಗಿದೆ. ಪಟ 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 ಮಾತಾಡುವಂತ ಉದ್ಘೋಷಕಿ ಕೂಡ ಈಗ ಕಳೆ ನ್ಯೂಸಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳಿಗೆ ಅಭಿನಂದನೆಗಳು. ಎಲ್ಲರೂ ಈ ಹುಡುಗಿಯನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ಪೇಸ್ ಸರಿ ಉಂಟು, ಅಪ್ಡೇಟ್ ಕೊಡ್ತು. ಯಾನು ಅಂಚಿಂಚಿ ಪೋನಗಿರಡ ಪಾತ್ರೋಡು ನೀನು ನಾನು ಪೋನ ತೋಂದಿಲ್ಲ ಮಲ್ಪ ಒಂದು ಪರ್ಮುಕ್ಲ ನೆರವೊಂದು ಮಾಡಿ ತಪ್ಪಾರ ಯಾನು ಮಕ್ಕಿ ಬಿಗೋರ್ದು ಯಾನು ಬಣ್ಣಗ ಯಾನು ಇಲ್ಲ ಕಟ್ಟವನಗಳು ಯಾನು ದೋಸ್ತಿ ಆಗ್ಬೋದು. 10 ಸ್ಟಾರ್ಟ್ ಆಗಿದೆ. 1 ಆಯಿತು. 1 ಮನೆಗೆ ಹೋಗ್ತಾ ಇದ್ದೇವೆ. ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಿದ್ದಾನೆ. ಬಚ್ಚಿತು ಸೂಪರ್ ನಾಟಕ.